ಜಲಪಾತದ ಪ್ರವಾಹದಲ್ಲಿ ಸಿಲುಕಿದ್ದ ತಾಯಿ ಮಗುವನ್ನ ಕಾಪಾಡಲು ಹೋದ ಯುವಕರು ಪ್ರವಾಹಕ್ಕೆ ಕೊಚ್ಚಿ ಹೋಗಿ ಈಜಿ ದಡ ಸೇರಿದಂತಹ ಘಟನೆ ತಮಿಳುನಾಡಿನ ಸೇಲಂ ಜಿಲ್ಲೆಯ ಅತ್ತೂರು ಬೆಟ್ಟದಲ್ಲಿ ಬೆಳಕಿಗೆ ಬಂದಿದೆ. ಕಲ್ಸರಿಯನ್ ಬೆಟ್ಟದ ಶ್ರೇಣಿಯಲ್ಲಿರೋ ಅನ್ನೈವಾರಿ ಜಲಪಾತ ದೋಣಿ ವಿಹಾರಕ್ಕೆ ಖ್ಯಾತಿಯನ್ನು ಪಡೆದುಕೊಂಡಿದೆ. ಇಷ್ಟು ದಿನ ಇಲ್ಲಿ ಕೊರೋನಾದಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಮೊನ್ನೆ ನಿರ್ಬಂಧ ಸಡಿಲಿಸಿದ ಪರಿಣಾಮ ಪ್ರವಾಸಿಗರು ತಂಡೋಪತಂಡವಾಗಿ ಹರಿದು ಬಂದಿತ್ತು. ಮಳೆಯ ಆರ್ಭಟದಿಂದ ಜಲಪಾತದ ನೀರು ಭೋರ್ಗರಿತಾ ಇತ್ತು. ಈ ವೇಳೆ ಜಲಪಾತದ ಬಳಿ ಮಹಿಳೆಯೊಬ್ಬರು ಪುಟ್ಟ ಮಗುವನ್ನು ಹಿಡಿದುಕೊಂಡು ಜಲಪಾತದ ಸೌಂದರ್ಯ ಸವಿಯುತ್ತಾ ಕೂತಿದ್ದಾರೆ. ಆಗ ತಾಯಿ ಮಗುವಿನ ಮುಂದೆ ರಭಸವಾಗಿ ನೀರು ಹರಿದಿದೆ. ನೀರಿನ ಹರಿವಿನ ಸೆಳೆತ ಕ್ರಮೇಣ ಜೋರಾಗಿ ಒಮ್ಮಿಂದೊಮ್ಮೆಲೆ ತಾಯಿ ಮಗು ಸಹಿತ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ರು. ಈ ವೇಳೆ ಅಲ್ಲಿದ್ದ ಇಬ್ಬರು ಯುವಕರು ಅವರನ್ನ ರಕ್ಷಣೆ ಮಾಡಲು ಧಾವಿಸಿದ್ದಾರೆ. ನೀರಿನ ತೀವ್ರ ರಭಸದ ನಡುವೆ ಮೊದಲು ಮಗುವನ್ನ ರಕ್ಷಿಸಿದ ಯುವಕರು ಆಮೇಲೆ ತಾಯಿಯನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಬಳಿಕ ತಾವು ದಡ ಸೇರುವಾಗ ಆಯ ತಪ್ಪಿ ನೀರಿಗೆ ಬಿದ್ದಿದ್ದು ಕೊಚ್ಚಿಕೊಂಡು ಹೋಗಿದ್ದಾರೆ. ಈ ವೇಳೆ ಇನ್ನೊಂದು ಯುವಕರ ತಂಡ ಅವರನ್ನ ರಕ್ಷಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ. ಸ್ವಲ್ಪ ಹೊತ್ತು ನೀರಿನಲ್ಲಿ ಕೆಲ ದೂರ ಕೊಚ್ಚಿ ಹೋದ ಅವರು ಪವಾಡವೆಂಬಂತೆ ಈಜಿಕೊಂಡು ದಡ ಸೇರುವಲ್ಲಿ ಯಶಸ್ವಿಯಾಗಿದ್ದಾರೆ. बात है कैमरा कैमरा